ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಿಯೂರು ಶಾಲಾ ಆರಂಭೋತ್ಸವ ಹಾಗೂ 21 ಲಕ್ಷ ರೂಪಾಯಿ ವೆಚ್ಚದ 2 ಶಾಲಾ ಕೊಠಡಿ ಎಂಆರ್ಪಿಎಲ್ ಕೊಡುಗೆಯಾಗಿ ನೀಡಿರುವ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಶೌಚಾಲಯ ಉದ್ಘಾಟನೆ ಹಾಗೂ ಅಮೃತ ಯೋಜನೆಯಲ್ಲಿ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ರಚನೆಗೊಳ್ಳಲಿರುವ ಮೇಲ್ಚಾವಣಿ ಮತ್ತು ನೀರಿನ ಸಂಪರ್ಕ ರಚನೆಗೆ ಶಾಸಕ ಉಮಾನಾಥ್ ಕೋಟ್ಯಾನವರು ಶಿಲಾನ್ಯಾಸಗೈದರು. ನಂತರ ಮಾತನಾಡಿದ ಶಾಸಕ ಉಮಾನಾಥ್ ಕೋಟ್ಯಾನವರು ಶಿಕ್ಷಕರು ಉತ್ತಮವಾಗಿ ಶಿಕ್ಷಣ ನೀಡಿದರೆ ಕನ್ನಡ ಮಾಧ್ಯಮ ಶಾಲೆಗಳು ಬಂದಾಗಲು ಸಾಧ್ಯವಿಲ್ಲ. ಅಳಿಯೂರು ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಣ ಸಿಗುತ್ತಿರುವುದರಿಂದ ಪ್ರತಿ ವರ್ಷವೂ ಮಕ್ಕಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗಿದೆ. ಅಳಿಯೂರು ವಠಾರದಲ್ಲಿ ಪ್ರಾಥಮಿಕ ಪ್ರೌಢ ಹಾಗೂ ಪಿಯುಸಿ ಶಿಕ್ಷಣ ದೊರಕುವುದರಿಂದ ಬೇರೆ ದೂರದ ಊರುಗಳಿಗೆ ಶಾಲೆಗೆ ಮಕ್ಕಳು ಹೋಗಬೇಕಾಗಿಲ್ಲ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಾಲಾ ಕೊಠಡಿಗಳು ಇಲ್ಲದಿರುವುದರಿಂದ ಸಮಸ್ಯೆಯಾಗಿತ್ತು. ಇದೀಗ 2 ಕೊಠಡಿಗಳನ್ನು ಒದಗಿಸಲಾಗಿದೆ. ಮುಂದೆ ಇನ್ನೂ ಹೆಚ್ಚಿನ ಕೊಠಡಿಗಳನ್ನು ಒದಗಿಸಲು ಪ್ರಯತ್ನಿಸಲಾಗುವುದೆಂದು ಹೇಳಿದರು. ಅನುದಾನ ಯಾರು ಕೊಡಲಿಲ್ಲ, ಆದರೆ ನಾನು ಧೈರ್ಯದಲ್ಲಿ ಒಂದು ಇಡೀ ಶಾಲೆಯನ್ನ ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಅದನ್ನು ಯಾವುದೇ ಒಂದು ಕಾಲೇಜಿಗೆ, ಖಾಸಗಿ ಕಾಲೇಜಿಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಅದನ್ನು ನವೀಕರಣಗೊಳಿಸಿ ನಾವು ಕಾಲೇಜನ್ನು ಪ್ರಾರಂಭಿಸಿದ್ದೆವು. ಒಪ್ಪಿಗೆ ತೆಕ್ಕೊಂಡು ಅದನ್ನು ನಿಮ್ಮದೇ ಆವರಣದಲ್ಲಿ ಅಥವಾ ನಿಮ್ಮದೇ ಕ್ಯಾಂಪಸ್ ಅಲ್ಲಿ ಬರುವಂತಹ ಜಾಗದಲ್ಲಿ ಪ್ರಾರಂಭವಾದ ಈ ಕೊಠಡಿಗಳು ಇದರಲ್ಲಿ ಈ ಸಲ ಒಂದು PU ಅನ್ನು ಪ್ರಾರಂಭಿಸುವುದು, PUC ಕಾಲೇಜನ್ನು ಪ್ರಾರಂಭಿಸುವುದು ಅಂತ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇದೆ ಅಂತ ನಾನು ಭಾವಿಸ್ತೇನೆ. ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಇದ್ದರಿಂದ ಬೆಂಚ್ ಅನ್ನು ತಗೊಳ್ಳಿ. ಕೆಲವು ಪ್ರೌಢಶಾಲೆಯಲ್ಲಿ ಡೆಸ್ಕ್ ಇದ್ರು, ಆ ಡೆಸ್ಕ್ ಅನ್ನು ಸಹ ಸ್ವಲ್ಪ ಇಲ್ಲಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ. ಮತ್ತೆ ನಾನು ಸಹ ಸ್ವಲ್ಪ ಪ್ರಯತ್ನ ಪಡ್ತೇನೆ, ಹೊಸತು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಒಟ್ಟಾರೆಯಾಗಿ ನಮಗೆ ಈ ವರ್ಷ ಕಾಲೇಜಿನ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಬರುವಾಗ ಅವರಿಗೆ ಇಲ್ಲಿ ಅಡಚಣೆ ಅಂತ ಆಗಬಾರ್ದು. ಬೇರೆ ಕಾಲೇಜಿಗೆ ಹೋಗುವಾಗ ಯಾವುದೇ ರೀತಿಯಲ್ಲಿ ಕಮ್ಮಿ ಇದೆ ಅಂತ ಆಗಬಾರ್ದು. ಕಳೆದ ವರ್ಷ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಸಿರಾಜುದ್ದೀನ್ ಮತ್ತು ತ್ರಿಷಾ ಅವರಿಗೆ ನಗದು ಬಹುಮಾನ ನೀಡಲಾಯಿತು. ವಾಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ಕುಮಾರ್, ಸದಸ್ಯರಾದ ಯಶೋಧ, ವಿಶಾಲಾಕ್ಷಿ, ದರೆಗುಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತುಳಸಿ ಮೂಲ್ಯ, ಸದಸ್ಯ ದೀಕ್ಷಿತ್ ಪಣಪಿಲ, ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಸದಸ್ಯೆ ಸುಜಾತ ಕೆಪಿ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರವೀಂದ್ರ, ಸಮನ್ವಯ ಸಮಿತಿ ಅಧ್ಯಕ್ಷ ಪದ್ಮನಾಭ್ ಕೋಟ್ಯಾನ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು.